ಮಂಗಳೂರಿನ ಶಕ್ತಿನಗರ ಸರ್ವೆ ನಂಬರ್ 82ರಲ್ಲಿ ವಸತಿ ರಹಿತರಿಗಾಗಿ ಹೌಸಿಂಗ್ ಫಾರ್ ಆಲ್ 2022 ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಯೋಜನೆಯಡಿ G+3 ಮಾದರಿಯ 930 ವಸತಿ ಗೃಹಗಳ ನಿರ್ಮಾಣದ ಬಗ್ಗೆ ಈಗಾಗಲೇ ಮಂಗಳೂರು ನಗರ ಪಾಲಿಕೆಯಲ್ಲಿ 50 ಕೋಟಿ ರೂಪಾಯಿ ಅನುದಾನ ಮಂಜೂರು ಆಗಿರುತ್ತದೆ. ಆದರೆ ಕಾಯ್ದಿರಿಸಿದ ಜಮೀನು ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಬರುವುದೆಂದು ಗೊತ್ತಿದ್ದರೂ ಸಹ ಚುನಾವಣೆಯ ದೃಷ್ಟಿಯಿಂದ ಮಾಜಿ ಶಾಸಕ ಜಿಆರ್ ಲೋಬೋ ಅವರು ಆಶ್ರಯ ವಂಚಿತರಿಗೆ ಜಾಗವನ್ನು ಹಂಚಿಕೆ ಮಾಡಿದ್ದಾರೆ ಎಂದು ಶಾಸಕ ಡಿ ವೇದವ್ಯಾಸ್ಕಾಮತ್ ಆರೋಪಿಸಿದ್ದಾರೆ. ಈ ಕುರಿತು ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಸತಿ ರೈತರಿಗೆ ಹಂಚಿಕೆ ಮಾಡಲಾದ ಜಾಗದಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಇದುವರೆಗೂ ಸಾಧ್ಯವಾಗಲಿಲ್ಲ. ಚುನಾವಣೆಯ ದೃಷ್ಟಿಯಿಂದ ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚುವ ರೀತಿಯಲ್ಲಿ ಹಂಚಿಕೆ ಮಾಡಿ ಬಡ ಜನರನ್ನು ತ್ರಿಶಂಕು ಸ್ಥಿತಿಯಲ್ಲಿ ನಿಲ್ಲಿಸಿದ್ದಾರೆ. ಸದ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಸಂರಕ್ಷಿತ ಅರಣ್ಯ ಪ್ರದೇಶದ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಹೇಳ್ತಿದೆ. ಈ ಕುರಿತು ಹಲವಾರು ಬಾರಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈ ಜಾಗದ ಬದಲಿಗೆ ಜಿಲ್ಲೆಯಲ್ಲಿ ಬದಲಿ ಜಾಗವನ್ನ ಕಲ್ಪಿಸಿಕೊಡುವುದಾಗಿ ಕೇಳಿದರೂ ಸಹ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸಂರಕ್ಷಿತ ಅರಣ್ಯ ಪ್ರದೇಶದ ಜಾಗವನ್ನು ಬದಲಿಸಿ ಇನ್ನಿತರ ವಿಚಾರಗಳಿಗೆ ಅದನ್ನು ಉಪಯೋಗಿಸಲು ಲೆಕ್ಕ ಕೊಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಈ ಜಾಗದಲ್ಲಿ ಕಟ್ಟಡ ನಿರ್ಮಿಸಲು ಆಗದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು, ಆ ಮೂಲಕ ಜನರ ಭಾವನೆಗಳೊಂದಿಗೆ ಚೆಲ್ಲಾಟ ಮಾಡಿದ್ದು, ಹಲವಾರು ವಸತಿ ರಹಿತ ಕುಟುಂಬಗಳ ಕನಸನ್ನು ನುಚ್ಚುನೂರು ಮಾಡಿದ್ದು ಕಾಂಗ್ರೆಸ್ ಸಾಧನೆ ಆಗಿದೆ ಎಂದು ಆರೋಪಿಸಿದರು. ಹಲವು ಅರಣ್ಯ ಇಲಾಖೆ ಅವರು ಹೇಳಿದ ನಂತರ ಪರಿಸರವಾದಿಗಳು ಅದಕ್ಕೆ ಅರಣ್ಯ ಇಲಾಖೆಗೆ ಮತ್ತು ಇನ್ನಿತರ ಇಲಾಖೆಗೆ ಪರಿಸರವಾದಿಗಳು ಅದಕ್ಕೆ ಕಂಪ್ಲೇಂಟ್ ಎಲ್ಲ ಕೊಟ್ಟ ನಂತರ ಇವತ್ತು ಅರಣ್ಯ ಇಲಾಖೆಯಿಂದ ಕೂಡ ಡೀಮ್ಡ್ ಫಾರೆಸ್ಟನ್ನು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಡೀಮ್ಡ್ ಫಾರೆಸ್ಟನ್ನು ಸುಲಭದ ರೀತಿಯಲ್ಲಿ ಸಾರ್ವಜನಿಕರಿಗೆ ಈ ರೀತಿಯ ವ್ಯವಸ್ಥೆಗೆ ದೊರಕಿಸಿಕೊಡಲು ಆಗುವುದಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ನಮ್ಮ ಒಟ್ಟು ವ್ಯವಸ್ಥೆಗಳು ಕಾಣ್ತಾ ಇದೆ.